ಪ್ರತಿಯೊಂದು ಧರ್ಮಗಳ ದೇವರಿಗೂ ಅದರದೇ ಆದ ಪುರಾತನ ಇತಿಹಾಸ ಹಿನ್ನೆಲೆಗಳಿರುತ್ತದೆ. ಅದರಲ್ಲೂ ತ್ರೇತಾಯುಗದಲ್ಲಿ ಕ್ಷತ್ರಿಯ ಸಂಹಾರಕ ಭಗವಾನ್ ಪರಶುರಾಮ ಸೃಷ್ಟಿಯ ಈ ತುಳುನಾಡಿನಲ್ಲಿ ಹಲವಾರು ಕಾರಣಿಕದ ದೈವಗಳು ಪಾವಿತ್ರ್ಯತೆಯನ್ನ ಹೊಂದಿರುವ ದೇವಾಲಯಗಳು ಇವೆ. ವೈದ್ಯ ಲೋಕವನ್ನೇ ಬೆಚ್ಚಿ ಬೀಳಿಸುವ ಸಂಗತಿಗಳು ದೇವರ ಅನುಗ್ರಹದಿಂದ ಇಲ್ಲಿ ನಡೆದು ಹೋಗಿದೆ. ಇಂತಹ ಪ್ರತಿಯೊಂದು ಪವಿತ್ರ ದೇವಾಲಯಗಳ ಇತಿಹಾಸವನ್ನ ವೀಕ್ಷಕರಿಗೆ ತಿಳಿಸುವಂತಹ ಕಾರ್ಯಕ್ರಮವೇ ದೈವದೇವರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ. ವೀಕ್ಷಕರೇ, ನಾವು ಈ ದಿನ ನಿಮಗೆ ತೋರಿಸುವಂತಹ ದೇವಸ್ಥಾನ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ದೇವರಪದವು ವಾಮಂಜೂರು. ಇತಿಹಾಸ ಪ್ರಸಿದ್ಧ ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವ ಅದ್ದೂರಿಯಾಗಿ ನಡೆಯಿತು. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಚೇತನೇತ್ಯಭಿಧೀಯತೆ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತಾ. ಕರಾವಳಿ ಪ್ರದೇಶ ಹಲವಾರು ಸುಪ್ರಸಿದ್ಧ ದೇವಸ್ಥಾನಗಳ ನೆಲೆವೀಡು. ಕರಾವಳಿ ಪ್ರದೇಶದಲ್ಲಿ ಹಲವಾರು ದೈವಸ್ಥಾನಗಳು ನೆಲೆಗೊಂಡ ಹಿನ್ನೆಲೆಯಲ್ಲಿಯೇ ಕರಾವಳಿ ಪ್ರದೇಶ ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿಯನ್ನ ಪಡೆದಿದೆ. ದೇವರಪದವು ಶ್ರೀ ದುರ್ಗಾ ಪರಮೇಶ್ವರಿ ದೇಗುಲ ಸುಮಾರು ವರ್ಷಗಳ ಇತಿಹಾಸವನ್ನ ಹೊಂದಿರುವ ಒಂದು ಸುಂದರ ದೇವಾಲಯ. ಇಂದು ಈ ದೇವಳ ಸಾವಿರಾರು ಭಕ್ತರನ್ನ ಒಳಗೊಂಡಿದ್ದು, ಇಂದಿಗೆ ದೇವರ ಸಾನ್ನಿಧ್ಯದಲ್ಲಿ ಸಾವಿರಾರು ಭಕ್ತರು ಬಂದು ತಮ್ಮ ಇಷ್ಟಾರ್ಥಗಳನ್ನ ಪೂರೈಸುವಂತೆ ದೇವಿಯಲ್ಲಿ ಬೇಡಿಕೊಳ್ಳುತ್ತಿದ್ದಾರೆ. ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಾಂಬಿಕೆ ದೇವಿ ನಾರಾಯಣೀ ನಮೋಸ್ತುತೇ. ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ. ಒಂದು ಕಾಲದಲ್ಲಿ ಸಣ್ಣ ಗುಡಿಸಲು ರೀತಿಯಲ್ಲಿ ಇದ್ದ ದೇಗುಲ ಕ್ರಮೇಣ ದೇಗುಲ ಭಕ್ತರ ಮೆಚ್ಚುಗೆಗೆ ಪಾತ್ರವಾಗಿ ಇಂದು ದೇಗುಲವು ಸುಸಜ್ಜಿತ ರೀತಿಯಲ್ಲಿ ನಿರ್ಮಾಣಗೊಂಡು ಸಕಲ ಭಕ್ತರ ಇಷ್ಟಾರ್ಥಗಳನ್ನ ಪೂರೈಸುವ ಮಹಾತಾಯಿಯಾಗಿದ್ದಾಳೆ. ಕಾರಣಿಕದ ದೇವಿಯ ಸನ್ನಿಧಾನದಲ್ಲಿ ಪ್ರತಿ ವರ್ಷವೂ ದಸರಾ ವೈಭವ ಅತ್ಯಂತ ವಿಜೃಂಭಣೆಯಿಂದ ನಡೆದುಕೊಂಡು ಬಂದಿದೆ. ಈ ವರ್ಷವೂ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವ 9 ದಿನಗಳ ಕಾಲ ಅದ್ದೂರಿಯಾಗಿ ನಡೆದಿದೆ. ದಸರಾ ಪ್ರಯುಕ್ತ ಚಂಡಿಕಾ ಹೋಮ, ದಸರಾ ವಿಶೇಷ ಪೂಜೆ, ಅಲಂಕಾರ ಪೂಜೆ, ಹೂವಿನ ಪೂಜೆ ಅದ್ದೂರಿಯಾಗಿ ನಡೆಯಿತು. ಶ್ರೀ ದುರ್ಗಾ ಪರಮೇಶ್ವರಿ ಜ್ಞಾನಧಾರಿಣಿ ತಾಯಿ ನೀನು. ಶ್ರೀ ದುರ್ಗಾ ಪರಮೇಶ್ವರಿ ದಾರಿದೀಪವು ತಾಯಿ ನೀನು. ಶ್ರೀ ದುರ್ಗಾ ಪರಮೇಶ್ವರಿ ನಿನ್ನ ಸನ್ನಿಧಿನ ಬಂದಿರುವೆ. ಆದರಿಸಮ್ಮ ದಯ ತೋರಿ ಜ್ಞಾನಧಾರಿಣಿ ತಾಯಿ ನೀನು. ಶ್ರೀ ದುರ್ಗಾ ಪರಮೇಶ್ವರಿ.
ಜಗದೊಡತಿ ಶ್ರೀ ದುರ್ಗಾ ಪರಮೇಶ್ವರಿ ನಿನ್ನ ನಂಬಿದೆ ನಾನು ಬಾರಮ್ಮ ಧರೆಗೆ ಬಾರಮ್ಮ ಜಗದೊಡತಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮ ಶ್ರೀ ದುರ್ಗಾ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ಅಂಗಳದಲ್ಲಿ ನಾನು ಆಡಿ ಬೆಳೆದೆ ನಿನ್ನ ಮಡಿಲಲ್ಲಿ ನಾ ಮಗುವಮ್ಮ ನಿನ್ನ ಅಂಗಳದಲ್ಲಿ ನಾನು ಆಡಿ ಬೆಳೆದೆ ನಿನ್ನ ಮಡಿಲಲ್ಲಿ ನಾ ಮಗುವಮ್ಮ ನಿನಗೆ ಪೂಜೆಯ ಮಾಡಿ ನಿನ್ನ ನಾಮವ ಹಾಡಿ ನಿನಗೆ ಪೂಜೆಯ ಮಾಡಿ ನಿನ್ನ ನಾಮವ ಹಾಡಿ ಆರಾಧಿಸುವೆನು ನನ್ನಮ್ಮ. ನಮಸ್ತೆ. ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ದೇವರಪದ ವಾಮಂಜೂರು ಮುಲ್ತ ಬ್ರಹ್ಮಕಲಶಾದ ಸಾಧಾರಣ ಎನ್ಮ ವರ್ಷ ಅಂಡು ಅದೇ ಪ್ರಕಾರವಾದ ಇತ್ತೆ ಅನುಚಾನವಾದ ಪ್ರತಿ ವರ್ಷಲ ದಸರಾ ಉತ್ಸವ ಅಂಚನೆ ಪ್ರತಿಷ್ಠಾ ಮಹೋತ್ಸವ ಅದೇ ಪ್ರಕಾರ ವರಲಕ್ಷ್ಮಿ ಪೂಜೆ ಕಾರ್ತಿಕ ಮಹೋತ್ಸವ ದೀಪೋತ್ಸವ ಇಂಚ ಕೆಲವು ಕಾರ್ಯಕ್ರಮಗಳ ಅನುಚಾನವಾದ ವಿಜೃಂಭಣೆ ನಡತೊಂದುಂಟು. ರಡ್ಡು ಸಾರತ್ತ ರಡ್ಡೇಟ್ ಮೂರು ಶಂಕುಸ್ಥಾಪನೆ ಆದಿತ್ತಂದು ಅವಾಗ ಗಣೇಶ್ ಧರ್ಮದರ್ಶಿಲಿತ್ತೇರು ಅಪ್ಪಗ ಇಂದು ನವೀನ್ ಕುಮಾರ್ ಕೊಡೇಲು ಬೈಲ್ ಅಧ್ಯಕ್ಷರಾದಿತ್ತೇರು ಆ ಟೈಮ್ ಇಡ್ಲ ಅಂಚ ಅರ್ನ ಗಣೇಶ್ ಧರ್ಮದರ್ಶಿಲು ಕರೀದು ಪೋಯಿ ಬೊಕ್ಕ ನವೀನ್ ಕುಮಾರ್ ಕೊಡೇಲು ಬೈಲ್ನ ಒಂಜಿ ಮುಕ್ತೇಶ್ವರಾದ ಆದ ಇಂದು ದೇವಸ್ಥಾನ ಮಸ್ತ್ ಒಂದು ಇಂಪ್ರೂವ್ ಆವೊಂದುಂಡು. ಅದೇ ಪ್ರಕಾರ ಮಾತ್ರ ಹೆಚ್ಚಿನ ಭಕ್ತರು ಊರು ಪರ ಊರು ಮಾತೆಲ್ಲ ಬರ್ತದೆ ಸ್ವಲ್ಪ ದೇವರ ದರ್ಶನ ಪಡೆಯೋದು ಅಕ್ಲ ಇಷ್ಟಾರ್ಥ ಪೂರ ಆವೊಂದುಂಡು. ಅಂಚ ಅವೇ ಪ್ರಕಾರ ಮಸ್ತ್ ಸುಮಾರು ಯೋಜನೆಗಳು ಉಂಟು ನನ್ನ ಮಿತ್ತು ದೇವರು ಎಂಚ ನಡಪರು ಗೊತ್ತಿಜ್ಜಿ ಈಗ ಇಂಕಲ ಪ್ರಯತ್ನ ಬರೋದಿಲ್ಲ ಮಾತ ಅವೇ ಪ್ರಕಾರ ಮಾತ ಜನಗಳು ಬರ್ತದೆ ಅವರಿಗೆಲ್ಲ ಸಹಕಾರ ಕೊಡೋದಿಲ್ಲ ಅಂಚ ತೂಡು ಎಂಚಾಪುಂಡು ಮಾತ ಅಂಚ ಈ ಸತ್ಯ ದಸರೋತ್ಸವ ವಿಶೇಷವಾದ ಇಂಥ ದಿನ 16 ತಾರೀಕಿಗೆ ಒಂದು ಚಂಡಿಕಾಯಾಗ ಆವೊಂದುಂಡು ಎಲ್ಲೆಲ್ಲ ಒಂದು ಚಂಡಿಕಾಯಾಗ ಆವೊಂದುಂಡು ದೇವರಿಗೆ ಬೋಡ್ತಿನ ಕಾರ್ಯಕ್ರಮ ಪೂರ ಭಾರಿ ವಿಜೃಂಭಣೆ ನಡ್ತೊಂದುಂಟು. ಅಂದು 6 ಲಪ್ಪು ಕೊಡಿಯಲು ಬಯಲು ಎಂಗ್ಳು ಪೂರ ಹೆಚ್ಚಿನ ಕ್ಲುಪ್ಪು ಪೂರ ಕುಡ್ಡದ ಕುಳಿಪ್ಪು ಆನ ಮುಲ್ತಾಕಲ ಒಂಜಿ ಸಹಕಾರ ದೆತ್ತೊಂದು ಈತೆಯಲ್ಲಿ ಒಂಜಿ
ಜಾಗೆಡ್ ಒಂಜಿ ಈತ್ ಮಲ್ಲ ದೇವಸ್ಥಾನ ಬಾರಿ ಪುದರ್ಬೈನ ದೇವಸ್ಥಾನ ಒಂದುಂಡು ಅಜ್ಜ ಅವು ಎಂಕ್ಲೆ ತೂರ ಬಾರಿ ಖುಷಿ ಆವೊಂದುಂಡು ಎಂಕ್ಲೆ ಸಂಬಂಧ ಅಲ್ಲ ಸಂಬಂಧ ಪಂಡ ಎಂಕ್ಲು ಭಕ್ತರದೇ ಬೈದಿ ಮುಲ್ಪಲ ಅಂಚ ಎಂಕ್ಲ ಕಷ್ಟ ಪರಿಹಾರ ಅದನ್ನು ಅಂಚ ಎಂಕ್ಲೆ ದೇವರ ಮಿತ್ತು ಮೂಕೆಟ್ ಎಂಕ್ಲು ಮೂಲೆ ಒಂಜಿ ದಾದನ ಇವತ್ತು ಎಂಕ್ಲು ದೇವರೊಟ್ಟಿಗೆ ಬಾರಿ ಅನ್ಯತಾ ಭಾವನೆ ಉಂಡು ಅನ್ಯೋನ್ಯ ಭಾವನೆ ಉಂಟು ದೇವರೊಟ್ಟಿಗೆ ದೇವರು ಎಂಕ್ಲೆಗೆ ಬೋಡ್ತಿನ ಎಂಕ್ಲೆಲ್ಲ ಕೊಡ್ತೇವೆ ಬೋಡ್ತಿನ ಅವನಿಗೆ ಸಮಾಧಾನ ಎಂಕ್ಲೆಗೆ ಬಾರಿ ಖುಷಿ ಅಂಚ ಅವೇ ಪ್ರಕಾರ ಮಾತಾಡಲ್ಲ ಫಂಪಿನ ಆತ ಎಂಕ್ಲು ಬಲೆ ದೇವಪಂಡ ಮುಲ್ಪ ಈ ಸಡದಾರ ಪ್ರತಿಷ್ಠಾನ ದೇವಸ್ಥಾನ ಮಂಗಳದೇವಿ ಉಂಟು ಅವರು ಮಂಗಳದೇವಿ ಬಿಡ್ದು ಪಕ್ಕ ನೆಕ್ಸ್ಟ್ ಪೊಳಲಿಪ್ಪು ಆಯ್ತು ನಡುಪು ದೇವಸ್ಥಾನ ದುರ್ಗಾಮೇಶ ದೇವಸ್ಥಾನ ಮೂಲೆ ಇಪ್ಪು ಜನಕ್ಲಿಗೆ ಅವೇ ಜನಕ್ಲು ಬಂದ ಜನಕ್ಲೆ ಹೆಚ್ಚಿನ ಬಗ್ಗೆ ದೇವಸ್ಥಾನ ಬಗ್ಗೆ ಗೊತ್ತುಪ್ಪು ಹಣ ಬತ್ತು ತೂತಿಜೇರಿ ದೇವಸ್ಥಾನ ಬತ್ತು ಅವರು ತೂಲೆ ದೇವರ ದರ್ಶನ ಪಡೆಯಲಿ ಒಂಜಿ ಪ್ರಸಾದ ಜೊತೆಲೆ ಬಂದು ಎಂಕ್ಲು ಕೊಂಡ್ಬಿನಾತೆ. ಸುಮಾರು 8 ವರ್ಷಗಳ ಹಿಂದೆ ಬ್ರಹ್ಮಕಲಶೋತ್ಸವ ನಡೆದ ಈ ದೇಗುಲದಲ್ಲಿ ಅನೇಕ ಪವಾಡಗಳು ನಡೆಯುತ್ತಲೇ ಇರುತ್ತವೆ. ಇದೀಗ ಈ ದೇಗುಲದಲ್ಲಿ ನವರಾತ್ರಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಅಕ್ಟೋಬರ್ 9ರಂದು ಪ್ರಾರಂಭವಾದ ನವರಾತ್ರಿ ಮಹೋತ್ಸವ ಅಕ್ಟೋಬರ್ 18ರವರೆಗೆ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಜಗದೀಶ್ವರಿ ತಾಯಿ ಭುವನೇಶ್ವರಿ ಕಾಪಾಡು ಶ್ರೀ ದುರ್ಗಾ ಪರಮೇಶ್ವರಿ. ಜಗದೀಶ್ವರಿ ತಾಯಿ ಭುವನೇಶ್ವರಿ ಕಾಪಾಡು ಶ್ರೀ ದುರ್ಗಾ ಪರಮೇಶ್ವರಿ. ಊರೂರು ಅಲೆದು ನಾ ಬಂದೆ ತಾಯಿ ಕಾಪಾಡು ನಮ್ಮಮ್ಮ ಕೈ ಬಿಡದೆ ತಾಯಿ. ಊರೂರು ಅಲೆದು ನಾ ಬಂದೆ ತಾಯಿ ಕಾಪಾಡು ನಮ್ಮಮ್ಮ ಕೈ ಬಿಡದೆ ತಾಯಿ. ಜಗದೀಶ್ವರಿ ತಾಯಿ ಭುವನೇಶ್ವರಿ ಕಾಪಾಡು ಶ್ರೀ ದುರ್ಗಾ ಪರಮೇಶ್ವರಿ. ಜಗದೀಶ್ವರಿ ತಾಯಿ ಭುವನೇಶ್ವರಿ ಕಾಪಾಡು ಶ್ರೀ ದುರ್ಗಾ ಪರಮೇಶ್ವರಿ. ಚಾಮುಂಡಿ ನೀನೆ ದುರ್ಗಿಯು ನೀನೆ ಪರಮೇಶ್ವರಿ ತಾಯಿ ಎಲ್ಲವೂ ನೀನೆ. ಚಾಮುಂಡಿ ನೀನೆ ದುರ್ಗಿಯು ನೀನೆ ಪರಮೇಶ್ವರಿ ತಾಯಿ ಎಲ್ಲವೂ ನೀನೆ. ಆದಿಶಕ್ತಿಯು ನೀನೆ ಅಂತ್ಯವೂ ನೀನೆ ಸಕಲ ಸೌಭಾಗ್ಯವೂ ಎಲ್ಲವೂ ನೀನೆ. ನಿನ್ನಿಂದಲೇ ತಾನೆ ನಮ ಬಾಳ ಜ್ಯೋತಿ ನಿನ್ನಿಂದಲೇ ನಮಗೆ ಎಲ್ಲವೂ ಸಿದ್ಧಿ ನಿನ್ನಿಂದಲೇ ನಮಗೆ ಎಲ್ಲವೂ ಸಿದ್ಧಿ. ದೇವಿಯ ಸನ್ನಿಧಿಯಲ್ಲಿ ನವರಾತ್ರಿ ಪ್ರಯುಕ್ತ ಚಂಡಿಕಾ ಹೋಮ, ದಸರಾ ವಿಶೇಷ ಪೂಜೆ, ಅಲಂಕಾರಿಕ ಪೂಜೆ, ಹೂವಿನ ಪೂಜೆ ಹಾಗೂ ಇನ್ನಿತರ ವಿಶೇಷ ಪೂಜೆಗಳು ಸಾವಿರಾರು ಭಕ್ತ ಸಮೂಹದೊಂದಿಗೆ ಅದ್ದೂರಿಯಾಗಿ ನಡೆಯಿತು. ಜಗದೀಶ್ವರಿ ತಾಯಿ ಭುವನೇಶ್ವರಿ ಕಾಪಾಡು ಶ್ರೀ ದುರ್ಗಾ ಪರಮೇಶ್ವರಿ. ದುರ್ಗಾ ಪರಮೇಶ್ವರಿ ದೇವಸ್ಥಾನ ದೇವರ ಪದವು ಇನ್ನು ಬ್ರಹ್ಮಕಲಶದ 8ನೇ ವರ್ಷ ಇಂಚಿನ ವಿಶೇಷ ಬಂಡ ಮೂಲು ಭಕ್ತರನ್ನ ಕೆಲಸ ಇಷ್ಟಾರ್ಥ ಪೂರ ಅಪ್ಪ ನೆರವೇರಿಸಿಕೊಡ್ತೀನಿ. ಐತ ಮುಖಾಂತರ ಈ ದೇವಸ್ಥಾನ ವರ್ಷ ಪ್ರತಿ ಏರೊಂದು ಅಪ್ಪನ ಕಾರ್ಯ ಕೊಡು ಅಪ್ಪ ಹೆಣ್ಣಿನ ಕೆಲಸವನ್ನು ಇಷ್ಟಾರ್ಥ ನೆರವೇರಿಸಲಿಟ್ಟು ಈತ್ ಭಕ್ತಿ ಸಮೂಹ ಬರೋದುಂಟು ಪಂಡ ನಿಖುಲ ತೂಯಾರು ಅಂತೆಲ್ಲ ಸೃಷ್ಟಿ ಮಲ್ತಿನದು ಪಂಡ ಈ ಈತಿಲ್ಲಿ ಕುಗ್ರಹ ಮಾಡು ಈತಿಲ್ಲಿ ದೇವರನ್ನ ಕಾರ್ಯ ಕೊಡೆ ವರ್ಷ ಪ್ರತಿ ವಿಜೃಂಭಣೆ ನಡಪೂಲಕ ಆಪಿನಿ. ಯಾನು ಉಪ್ಪುನ ಕೊಡಿಯಾಲ್ ಬೈಲ್ಡು ಮುಲ್ತ ಬತ್ತದು ಮುಲ್ತ ದೇವರ ಸೇವೆ ಮಲ್ಪುನು
ದೇವರ ಸೇವೆ ಪಂಡ ಮತ್ತು ಭಕ್ತಿಯರು ಪೂರ ಬತ್ತದ ದೇವರ ಸಹಕಾರ ಕೊರ್ಪೇರು. ಇಂದು ಎಲ್ಲೇ ಗುಡಿಯಾದಿತ್ತು ಇತ್ತ ದೇವಸ್ಥಾನದ ಪರಿಣಮಿಸಿದಲ್ಲಿ ದೇವಸ್ಥಾನ ಪಂಡ ಇತ್ತು 9 ವರ್ಷಗಳು ಎಂಚೆ ನಡತೊಂದುಂಡು ಪಂಡ ಈ ದಸರಾಗೂ ಕಾಂಡೆಲ ಬೈಯಾಟ್ಲ ಒಣಸು ಅನ್ನದಾನ ಉಂಟು. ಒಂದು ಎಲ್ಲೇ ಮಟ್ಟ ಅನ್ನದಾನ ಮಲ್ತೋಯ್ತು ಇತ್ತ ತುಯ್ಯರತ್ತೆ ಅನ್ನದಾನ ಎಂಚೆ ನಡತೊಂಡು ದೇವರನ ಅನುಗ್ರಹ ನಡತೊಂದುಲ್ಲ ಎಂದು ಮನೋಲಿ ಪಡೆ ಎನ್ನಿನ ಕೆಲಸವನ್ನು ಪೂರ ಅಪ್ಪೆ ಮಲ್ಪ ಒಂದುಂಡು ಪಂಡ ಇತ್ತ ಹುಷಾರಿ ಜನಕ್ಲೆ ಹುಷಾರು ಹಾಪುಡು ಬೊಕ್ಕ ಮದ್ಮೆ ಆವಂದಿನಕ್ಲೆ ಮದ್ಮೆ ಆತಿನ ದೃಷ್ಟಾಂತ ಉಂಡು ಬೊಕ್ಕ ಜೋಕ್ಲ ಆವಂದಿನಕ್ಲೆ ಜೋಕ್ಲಾತಿನ ವಿಷಯ ಉಂಡು ಬೊಕ್ಕ ಕೆಲಸ ತಿಕ್ಕಂದಿನಕ್ಲೆ ಕೆಲಸ ತಿಕ್ಕಿನುಂಡು ಆ ದೇವರು ಒಲಿದು ಆ ಭಕ್ತರನ್ನ ಕೆಲಸ ಮಲ್ತಿನೆಟ್ಟು ಈ ಕಾರ್ಯ ನಡತೊಂದುಂಡು ಅನ್ನೋದು ಅಷ್ಟೊಂದು ದಾಲಜಿ ನೆಟ್ಟು ಪೂರ ಭಕ್ತಿಯರಿಂದ ಉಪ್ಪು ಯಾನೋರಿ ದೇವರನ್ನ ಚಾಕರಿ ಮಲ್ಪಾರ ಬರ್ಪಿನ ಅವ್ರಿಗೆ ಭಕ್ತಿಯಿಂದ ಎನ್ನದೇ ಮೂಲ ಮಲ್ಪು ನಾನು ಆ ಕೆಲಸ ಎಲ್ಲ ಸ್ವಾರ್ಥೋಗೋದು ಟ್ರಸ್ಟಿಗೆ ಇಷ್ಟಿಂದ ಮಲ್ತಿನ ಹತ್ತು ಯಾನು ಎನ್ನ ಕಡಿದು ಹಾಪಿನ ಅಂದು ದೇವರಿಗೆ ಎನ್ನ ಕಡಿದು ಎಂಚಿನ ಸ್ವೀಕಾರ ಮಲ್ಪಾರ ಆಗ್ಬೋದು ಅವೇ ಪ್ರಕಾರ ಸ್ವೀಕಾರ ಮಲ್ತಂದು ಜನಕ್ಲಿಗೆ ದೇವರು ಎಡ್ಡ ಮಲ್ಪಡು ಅನ್ಪಿನ ಭಾವನೆ ನಾನು ಈತ ವಿಷಯನ ಪಣ್ಣೆಂಚ ಜನಕ್ಕೂ ಎಡ್ಡ ತಿಡೆ ಬರ್ರೆ ಸಾರಣ ಇತ್ತ ಈರು ತಿಡೆ ಬರೋಡುಂದಾಂಡ ದೇವರ ದಾಲ ಕಾರ್ಣಿಕ ತೂಪೋಡತ್ತೆ ಈ ಮಲ್ಲ ದೇವಸ್ಥಾನೋಡು ಜನಗಳು ಪೋಪೇರು ದೇವರ ಕಾರ್ಣಿಕ ನಡ್ತಂದು ಉಪ್ಪು ಇದು ಎಲ್ಲಿ ಕುಗ್ರಾಮಡು ಇತ್ತು ದೇವಸ್ಥಾನ ಇದಂದ್ರೆ ಮೂಲು ಜನಕ್ಕೆ ಬತ್ತದೇ ಅವಡು ಇಂದು ಇದು ದೇವರ ಪದ ಒಂದು ದೇವಸ್ಥಾನ ಉಲ ಬತ್ತಿ ಬಪ್ಪ ಗೊತ್ತಾಗ್ಬಿಡಿ ದೇವಸ್ಥಾನ ಇಂಚ ಉಂಡು ಇಂಚ ದೇವರ ಕಾರ್ಯಕ್ಕೆ ನಡುತ್ತುಂಡು ನಿಕುಲು ಇತ್ತ ಟಿ ವಿ ದಕ್ಕಲು ನಿಕ್ಲೆಲ್ಲ ಗೊತ್ತಿತ್ತೀಜಿ ಮೂಲು ಈತ ಜನ ಹಾಪುಂಡು ಈತ ವಿಶಿಷ್ಟತೆ ನಡಪುಂಡು ಇಂದೇನ ಕಾರ್ಣಿಕ ದೇವರನ ಕಾರ್ಣಿಕ ಅವೇನೇ ಪನೊಲೆತ್ತಂದು ಬೆದ್ದಾಲ ಪಂಡ್ರೆ ಅವ ಜೊತೆ ಈ ದೇವಳದಲ್ಲಿ ದೇವಿಯ ಬಳಿ ಬೇಡಿದ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಅನ್ನುವುದಕ್ಕೆ ಭಕ್ತರು ದೇಗುಲಕ್ಕೆ ಬಂದು ತಮ್ಮ ಹರಕೆ ರೂಪದಲ್ಲಿ ಸಲ್ಲಿಸುವ ಸೇವೆಗಳೇ ಸಾಕ್ಷಿ. ಮದುವೆಯಾಗದೇ ಇರುವ ಯುವಕ ಯುವತಿಯರು ದೇವಿಯ ಬಳಿ ಕೇಳಿಕೊಂಡರೆ ಸಾಕು, ಅವರಿಗೆ ಸೂಕ್ತ ವಧು ವರರನ್ನ ಕರುಣಿಸುತ್ತಾಳೆ ಈ ಮಹಾಮಾತೆ. ಅಂತೆಯೇ ಕುಟುಂಬದಲ್ಲಿ ಯಾವುದಾದರೂ ಲೋಪಗಳು ಕಂಡುಬಂದರೂ ದೇವಿಯ ಬಳಿ ಕೇಳಿಕೊಂಡರೆ ಸಾಕಂತೆ ಕ್ಷಣಾರ್ಧದಲ್ಲಿ ತನ್ನ ಕೌಟುಂಬಿಕ ಸಮಸ್ಯೆಗಳು ಪರಿಹಾರವಾಗಿ ಬಿಡುತ್ತಂತೆ. ಮದುವೆಯಾಗಿ ಮಕ್ಕಳಾಗದೇ ಇರುವವರು ದುರ್ಗಾ ಪರಮೇಶ್ವರಿ ದೇವಿಯ ಬಳಿ ಬೇಡಿಕೊಂಡರೆ ಭಕ್ತರ ಅಳಲನ್ನ ಕೇಳಿ ಮಕ್ಕಳಿಲ್ಲದ ಮನೆಯಲ್ಲಿ ಮಕ್ಕಳ ಕಲರವ ತರಿಸುತ್ತಾಳೆ ಈ ಮಹಾಮಾತೆ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣಿಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅವಳು ವಿಶೇಷವಾದ ನನಗೆಂಡ ಈ ದುರ್ಗಾ ಪರಮೇಶ್ವರಿನ ಸನ್ನಿಧಾನ ದಾನಗೆಂಡ ಏನು ಏತೋ ವರ್ಷ ಅಂಡಿ ಇಡಮುಟ್ಟ ಬರ್ಪಣ ದಾನಗೆಂಡ ಒಂಜಿ ಪುರ್ತು ದಾನಗೆಂಡ ಒಂಜಿ ಸಣ್ಣ ಒಂಜಿ ಗುಡಿಸಲ ಅಂಚ ಆ ಒಂಜಿ ರೀತಿಡ್ ಇತ್ತುಂಡು ಐದು ಬುಕ್ಕ ದಾನಗೆಂಡ ವಿಶೇಷವಾದ ನವೀರ ದಾನಗೆಂಡ ಎನ್ನಡ ಯಾಪ ಬಣ್ಣಗಲ ಒಂಜಿ ಪ್ರಾರ್ಥನೆ ಮನಪೆರ ಬಣ್ಣ ದಾನಗೆಂಡ ನಂಗೆ ಒಂಜಿ ಎಡ್ಡೆ ರೀತಿದ ಒಂಜಿ ದೇವಸ್ಥಾನ ಅವಡು ಒಂಜಿ ಪ್ರಾರ್ಥನೆ ಮನಪಲೆ ಬಟ್ರೆ ಪ್ರಾರ್ಥನೆ ಮನಪಲೆ ಅಂತ ಬಂದಂದು ದಾನಗೆಂಡ ಆ ಪುರ್ತುಕು ಒಂಜಿ ಪುರ್ತುಕು ದಾನಗೆಂಡ ದೇವರ ನಂಗೆ ಒಂಜಿ ಕಣ್ಣು ಬುಳೆ ಒಂದು ಬುಡಪಾರ ಬಂಡರ ದಾನಗೆಂಡ ವಿಶೇಷವಾದ ಒಂಜಿ ಹೊರತುಗು ಆ ಒಂಜಿ ಸುಂದರವಾಯಿನ ಒಂಚಿನ ಒಂಜಿ ಆ ಆಲಯನ ಆ ದೇವಾಲಯನ ದೇವರ ನಿರ್ಮಾಣ ಮಂತಾದ ಕೊಡ್ತಾರೆ. ದಾನಗೆಂಡ ವಿಶೇಷವಾದ ಒಂದು ನವೀನೇರನ ಪ್ರಯತ್ನ ಅಲ್ಲ ಅವಿರಿ ದಾನಗೆಂಡ ನವೀನೇರ ಪ್ರಯತ್ನ ಬಂಡ ಅರ್ಲ ಬಿಡ್ಬಿದ್ದಾರೆ. ದಾನಗೆಂಡ ಒಂಜಿ ದೇವರನ ಒಂಜಿ ಆಶೀರ್ವಾದ ಅದು ಈತ ಮಾದ ಒಂಜಿಂದ ಆತನು ದಾನಗೆಂಡ ಸುರೂತ ಪುರ್ತಕ ಬಂದ ಸಂದರ್ಭ ಮೂಡ ಒಂಜಿ ದಾತಿರಲ್ಲ ಒಂಜಿ ವ್ಯವಸ್ಥೆಗಳು ಇದ್ದಾಣ. ದಾನಗೆಂಡ ಒಂಜೇಂದ ಎಟ್ಟು ಮಾದ ಐಕ್ ದೇವರ್ಲ ದೈವಗಳ ಮಾದ ಒಂಜೇ ಒಂಜಿ ಸುತ್ತ ಪೌಡಿಡು ಒಂಜಿ ಇತ್ತುಂಡು. ದಾನಗೆಂಡ ಆ ಪುರ್ತಕ ಒಯ್ಕಲ ಜಾಗಲ ಇಜ್ಜಿ ದಾನಗೆಂಡ ದಾಯ್ತಲ ಒಂಜಿ ಮನಪೊಡು ಅಂಡ್ಲ ಮನ್ಪೆರ್ಲ ಒಂದು ಇಜ್ಜಾಂಡ್. ದಾನಗೆಂಡ ಆ ಪುರ್ತಕು ಆಪಣಂಜನ ಕ್ರಮ ಪ್ರಕಾರ ಪೂರ ಆವರಣ ಇತ್ತು. ದಾನಗೆಂಡ ಪೊಳಲಿದ ರಾಜರಾಜೇಶ್ವರಿ ದೇವಸ್ಥಾನದ ತಂತ್ರಿಗಳ ಸುಬ್ರಹ್ಮಣ್ಯ ತಂತ್ರಿಗಳು ಮೂಲ ಒಂಜಿ ಮಾದ ತಂತ್ರ ಮಂತ್ರನಂತನ ಪುಣ್ಯದ ಒಂದೆಡ್ದ ಅವರ ಈ ಒಂಜಿ ದೇವಸ್ಥಾನ ಎಲ್ಲ ಎಡ್ಡೆ ರೀತಿಯ ಜೀರ್ಣೋದ್ಧಾರ ಕಾರ್ಯಲ ಆಂಡ್ ನಂಗೆ ಒಂಜಿ ಎಡ್ಡೆ ರೀತಿಯ ಒಂಜಿ ಆ ದೇವಿನ ಪ್ರಸಾದ ನಾನು ತಿನ್ಪುಣಂಜನ ಯೋಗ ಭಾಗ್ಯನ ಆ ದೇವಿ ಅನುಗ್ರಹ ಮನಪಾದಕೊಡು ಅಂತ ಬಂದು ನಮ್ಮ ಪ್ರಾರ್ಥನೆ ಮಂತನ್ನು. ಶ್ರೀ ದುರ್ಗಾ ಪರಮೇಶ್ವರಿ ದೇವಳದಲ್ಲಿ 9 ದಿನಗಳ ಕಾಲ ನಡೆದ ನವರಾತ್ರಿ ಪ್ರಯುಕ್ತ ದೇವಳಕ್ಕೆ ಆಗಮಿಸಿದ ಸರ್ವ ಭಕ್ತರಿಗೂ ಮಧ್ಯಾಹ್ನ ಹಾಗೂ ರಾತ್ರಿಯ ಅನ್ನ ಸಂತರ್ಪಣೆಯು ಯಾವುದೇ ಲೋಪಗಳಿಲ್ಲದೆ ತಾಯಿಯ ಅನುಗ್ರಹದಿಂದ ನಿರ್ವಿಘ್ನವಾಗಿ ನಡೆಯಿತು. या देवी सर्वभूतेषु लक्ष्मीरूपेण संस्थिता नमस्तस्यै 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 नमो नमः. या देवी सर्वभूतेषु वृत्तिरूपेण संस्थिता नमस्तस्यै 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 नमो नमः. ಒಂದು ವರ್ಷ ಆಯಿತು ಮದುವೆಯಾಗಿ. ಮದುವೆ ಮುಂಚೆ ಇಲ್ಲಿ ಬಂದು ಸಂಕಲ್ಪ ಮಾಡಿದ್ವಿ. ಈಗ ಮದುವೆಯಾಗಿ ಆಗ್ತಾ ಬಂತು 1 ವರ್ಷ. ಸೊ ಅದಕ್ಕೆ ಈಗ ಚಂಡಿಕಾ ಹೋಮ ಮಾಡಿ ಈಗ ಯಾನು ಏಕೀಶ್ ಬಂದು ಮುಲ್ತನೆ ದೇವಸ್ಥಾನ ಅಲ್ಪ ನೆನಪುನು ಮೂಲು ಮಸ್ತ್ ದೇವರನ್ನ ಸೇಮ್ ಅಂತಂದುಲ್ಲೇನು 8 ವರ್ಷ ಇಂಚಲ
ಎಂಕ್ಲಿಗೆ ಭಾರಿ ಅಡ್ಡೆ ಆತಂಡು. ದೇವರ ಪದದ ದೇವಸ್ಥಾನದ ನವರತ್ನ ಒಂಬದಿಂದ ವಿಶೇಷ ಪೂಜೆ ಹಾಕೊಂಡು ಬೈಯಾಗ ಮಧ್ಯಾಹ್ನ ಒಂದೊಂದು ದೇವರನ್ನ ಎಡ್ಡೆ ಹಾಕೊಂಡು ಒಂದು ಎಡ್ಡೆ ಕಾರ್ಮಿಕದ ದೇವಸ್ಥಾನ. ಈ ನಮ್ಮ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸುಮಾರು 20 ವರ್ಷ ನಾನು ಈ ಊರಿಗೆ ಬರ್ತದೆ ಅಂಡ ದುಂಬು ಇತ್ತು ಸಾಧಾರಣ ಒಂದು 7 ವರ್ಷದಿಂದ ಭಾರಿ ಇಂಪ್ರೂವ್ಮೆಂಟ್ ಅಂಡ್ ಬ್ರಹ್ಮಕಲಶ ಮೂಲ ಪೂರ ಎಂಚಿನ ಅಪ್ಪೆಡ ನೆನೆತಿನ ಕಾರ್ಯ ಎಲ್ಲ ಭಕ್ತರು ಬತ್ತಿನಕ್ಲೆಗ್ ನೆರವೇರಿಸುಂಡು. ಸಂತೋಷ್ ಕುಮಾರ್ ಯಾನ ಕಾಂಟ್ರಾಕ್ಟರ್ 2019 ನಾವಿನೇರೆ ಎನ್ನಡ ಕಟ್ತೀರು ಎಲ್ಲೇ ಗುಡಿ ಕಟ್ಟುಡುವನು ದೇವಸ್ಥಾನ ಕೊಂಚ ಗುಡಿ ಕಟ್ಟುಡು ಎಲ್ಲೇ ಮೂಜಿ ಎಲ್ಲೇ ಗುಡಿ ಅಂಚೆ ಎಲ್ಲೇ ಗುಡಿ ಬಂದು ಏನು ಒತ್ತೊಂಡು ಗುಡಿಗೆ ಅದು ಮಲ್ಲ ಗೋಪುರ ಸುತ್ತು ಗೋಪುರ ಅದು ಪೂರ ದೇವಸ್ಥಾನ ಉಂಟು ಅವು ಒಂದು ಚಮತ್ಕಾರನೇ ದೇವಿನ ಅವು ಇಂಚಾತ್ರ ಒಂದು ಗೊತ್ತಿಜ್ಜಿ ರಾತ್ರಿ ಬಗ್ಗೆ ಪೂರ ಬೆಂದಿದ್ದು ಒಂದು ದೇವಸ್ಥಾನ ಆತನ. ನೋಡಿದ್ರಲ್ಲ ವೀಕ್ಷಕರೇ, ದುರ್ಗಾ ಪರಮೇಶ್ವರಿ ದೇವಿಯ ಪವಾಡಗಳನ್ನ. ದುರ್ಗಾ ಪರಮೇಶ್ವರಿ ದೇವಿಯ ಸನ್ನಿಧಾನಕ್ಕೆ ಒಂದು ಬಾರಿಯಾದ್ರೂ ಭೇಟಿ ನೀಡಲೇಬೇಕು. ದೇವಿಯ ಪವಾಡಗಳನ್ನ ಕಣ್ತುಂಬಿಕೊಳ್ಳಬೇಕು ಅಂತ ಖಂಡಿತ ಅನಿಸುತ್ತೆ. ಇದು ಈ ಹೊತ್ತಿನ ದೈವ ದೇವರು ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.